ಶ್ರೀ ಲೋಕಾಭಿರಾಮಂ ರಣರಂಗಧೀನೋ ರಾಜೀವನೇತ್ರಂ ರಘುವಂಶರಜಾತೋ ಕಾರುಣ್ಯರೂಪಂ ಕರುಣಾಕರಂ ಶ್ರೀರಾಮದೂತಂ ಶರಣೋ ಪ್ರಪದ್ಯೇ ಭಕ್ತಿಯೊಳಂಬಿಗಾವುದ ವಿಗ್ರಹರಾಜನ ಬಿರಿದು ಸೌತುತಿರಿ ಅಮ್ಮುನಿದಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಲವಾಣಿಯರ ಪಾದ ಅಂಬುಜಗೆ ಬಡವಳುದ ಬಣಿಬೆನಿ ಕಥಾಮೃತವ
ಧರ್ಮ. ಇದಕ್ಕೆಲ್ಲವೂ ಪೂರಕರಾಗಿಯೂ ಪ್ರೇರಕರಾಗಿಯೂ ಮೂರ್ತಿತ್ರಯರ ಪರಿಪೂರ್ಣವಾದ ಅನುಗ್ರಹ ನಮ್ಮಲ್ಲಿದೆ ಎಂಬಲ್ಲಿಗೆ ಶುಭ ಯಾರು ನಾರಾಯಣ ಭಜನಾರಾಯಣ ತಿರುಗುತ್ತಾ ತಿರುಗುತ್ತಾ ಕರ್ಮಭೂಮಿಗೆ ಸೇರಿದೆ. ಕರ್ಮಭೂಮಿಗೆ ಆ ಪೃಥ್ವಿಯನ್ನು ಅವಲೋಕನ ಮಾಡಿದಾಗ ಧರ್ಮ ಜಾಗೃತಿಯಾಗಿ ಯಜ್ಞ ದಾನ ತಪಸ್ಸೆಂಬಂತ ತ್ರಿಕರ್ಮದಿಂದ ಪುನೀತವಾಗಬೇಕಾಗಿತ್ತು ಆ ಭೂಮಿ. ಹೌದು. ಆದರೆ ಬೆರಳೆಣಿಕೆಯ 4 ಮಂದಿ ಸತ್ಕಾರ್ಯವನ್ನು ಸದ್ಧರ್ಮವನ್ನು ಮಾಡಬಹುದು. ಆದ್ರೆ ಬಹುಮಂದಿ ದುಷ್ಟರಾಗಿದ್ದಾರೆ. ಹರಿಷಡ್ವರ್ಗ, ಅಷ್ಟ ಮದ ಇತ್ಯಾದಿ ದುರ್ಭಾವನೆಯಿಂದಲೇ ಲೋಕದಲ್ಲಿ ಅಶಾಂತಿಯು ನೆರವೇರುವಂತೆ ಮಾಡುತ್ತಾ ಇದ್ದಾರೆ. ಇಂದ್ರ ನೊಂದೆ ಬೆಂದೆ ಪಾಪಾತ್ಮರನ್ನು ಕಂಡು ಮರುಗಿದೆ. ಭೂಮಿಯಲ್ಲೇ ಇಂತಹದ್ದು ಅಧರ್ಮವಾಗುತ್ತಾ ಇದೆ ಎಂದಾದ್ರೆ ಅಲ್ಲಿ ಧರ್ಮವನ್ನು ನೆಲೆಗೊಳಿಸಬೇಕಾದ ಹೊಣೆಗಾರಿಕೆ ನಮಗುಂಟು ತಾನೆ. ಮತ್ಸ್ಯವನ್ನು ಮಂಡೂಕ ತಿನ್ನಬಹುದು, ಮಂಡೂಕವನ್ನು ಹಾವು ತಿನ್ನಬಹುದು, ಹಾವನ್ನು ಹಕ್ಕಿ ಹಿಡಿಯಬಹುದು, ಹಕ್ಕಿಯನ್ನು ಬೇಟೆಗಾರ ಹೊಡೆಯಬಹುದು. ಜೀವೋ ಜೀವಸ್ಯ ಜೀವನ. ಆಮೇಲೆ ಮನುಷ್ಯನನ್ನು ಮನುಷ್ಯ ಕೊಲ್ಲಬಾರದು ತಾನೆ. ಕೊಲೆ, ಸುಳಿಗೆ, ಅತ್ಯಾಚಾರ, ಅನಾಚಾರ ಇಂತಹ ಕೆಟ್ಟದ್ದೇ ಭೂಮಿಯಲ್ಲಿ ನಡೀತಾ ಇದೆ. ಇಂದ್ರ ಸ್ವಾಮಿ ಚಲಿಸುವ ದೇವಾಲಯವೆಂದು, ಚಲಿಸುವ ತೀರ್ಥಾಲಯವೆಂದು, ಚಲಿಸುವ ಔಷಧಾಲಯವೆಂದು ನಾವು ಅತ್ಯಂತ ಸದ್ಭಕ್ತಿಯಿಂದ ಕಾಣುವ ಸಾತ್ವಿಕ ಪ್ರತಿಸ್ವರೂಪಿಯ ಅಂತ ಗೋವನ್ನೇ ಕಳೆದು ಮಾಂಸಕ್ಕಾಗಿ ಆಸೆ ಪಡ್ತಾ ಇದ್ದಾರೆ. ಸ್ವಾಮಿ ಇದಕ್ಕೆ
ಇದಕ್ಕೆ ಪರಿಹಾರದ ದಾರಿ ಏನು ತಾವೇ ಸೂಚಿಸಿ ಕಂಡುಕೊಂಡೆ ನಾನು. ಕೇಳಿಕೆ ಪ್ರಜೆಗಳ ಹಿತವನ್ನು ಸಾಧಿಸಬೇಕಾದ್ದು ಪ್ರಜಾಪತಿಯಾದಂತಹ ನಿನಗೆ ಹೊಣೆಗಾರಿಕೆ. ಸತ್ಯ ಸ್ವಾಮಿ. ಇಂದ್ರಾಯ ಸ್ವಾಹ ಪ್ರಜಾಪತಯೇ ಇದನ್ನಮ. ಭೂಲೋಕದಲ್ಲಿರುವಂತಹ ಯಜ್ಞ ಯಾಗದಿಂದ ಹವಿರ್ಭಾಗವನ್ನು ನೀನು. ಆ ಲೋಕಕ್ಕೆ ಶಾಂತಿಯನ್ನು ಇಷ್ಟಿಯನ್ನು ತುಷ್ಟಿಯನ್ನು ಮಾಡಬೇಕಾದವನು ನೀನು. ಹಾಗಾದ್ದರಿಂದ ನೀನೋರ್ವನೇ ಅಲ್ಲ, ಕಾಮಧೇನುವಿನ ಜೊತೆಯಾಗಿದ್ದುಕೊಂಡು ನೀವಿರುವರು ಆದಿಶಕ್ತಿಯನ್ನೇ ಭಜಿಸಿ ಅವಳ ನಿರ್ದೇಶನದಂತೆ ಭೂಲೋಕದಲ್ಲಿ ಅವತರಿಸಿ ಧರ್ಮವನ್ನು ನೆಲೆಯೂರುವಂತೆ ಮಾಡಬೇಕು, ಶಾಂತಿ ಸ್ಥಾಪನೆಯಾಗುವಂತೆ ಮಾಡಬೇಕು. ಇಷ್ಟನ್ನು ಹೇಳುವುದಕ್ಕೆ ಬಂದಿದ್ದ ಸಂತೋಷವಾಯಿತು. ಶ್ರೇಯೋಭವ ಶ್ರೇಯೋಭವ ನಾರಾಯಣ. ಕರ್ತವ್ಯದಲ್ಲಿ ನಾನು ಈ ಹೊತ್ತು ಮುಂದೆ ಹೋಗಬೇಕಾದದ್ದು ಸತ್ಯ. ಕಾಮಧೇನುವನ್ನು ನೆರವೇರಾಗಿ ನೀನು ಪಡೆದು ಅವಳ ಜೊತೆಯಲ್ಲಿ ನೀವಿರುವರು ಈ ಧರ್ಮ ಸತ್ಯವನ್ನು ಉಳಿಸುವುದಕ್ಕಾಗಿ ಶ್ರಮಿಸಬೇಕು. ಜ್ಞಾನಿಗಳ ಅಮ್ಮೋಣ. ಆದ್ದರಿಂದ ಆ ತಾಯಿಯನ್ನು ಇಲ್ಲಿಯೇ ನಾವು ಸ್ಮರಿಸಿಕೊಳ್ಳಬೇಕು, ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು. ಕರುಣವೇ ಕಾಮಧುರೇ ಲಾಲಿ ನುಡಿ ಪ್ರಿಯತಾಯಿ ಲೀಲೆ ಕೋರುಣವೇ ಲೋಭಿ ಪಾಲಿದು ಕರುಣವೇ ಕಾಮಧುರೇ ಅಮ್ಮ ಸರ್ವಲೋಕ ಸಂಪ್ರೀತಿ ಮಾತೆ ಸರ್ವಭೂಮಿಗೆ ಸರ್ವವಿಘ್ನನಾದೆ ಸರ್ವವೇದಲೋಕೆ ಸರ್ವಮಂಡಲಿಯು ಬಂದು ಅದೇ ರೀತಿಯಲ್ಲಿ ನಿನ್ನ ಮುಖಕಮಲ ಕುಂದಿ ಹೋಗಿದೆ. ಹಾಗಿದ್ರೆ ನಿನ್ನ ಅಂತರಾಳದಲ್ಲಿ ಯಾವುದೋ ಅಳಲು ಇದೆ ಅನ್ನೋದಲ್ಲಿ ಅರ್ಥವಾಯಿತು. ಆ ನೋವೇನು ನನ್ನಲ್ಲಿ ಹೇಳಿಕೋ. ನೆನೆದಿಯ ಕಾರಣ ಅಮ್ಮ ನೀನು ಅಮ್ಮ ಕಾಮಧೇನು ಕಾಮಿಸಿದ್ದನ್ನು ಕೊಡುವಂತಹ ಸಾಮರ್ಥ್ಯವುಳ್ಳವರು ದೇವತೆಗಳಾದ ನಮಗೆಲ್ಲವರಿಗೂ ಆಧಾರ ಸ್ತಂಭ ನೀನು. ಅಮ್ಮ, ನನ್ನ ಮಾತನ್ನು ಕೇಳುವಂತಹ ಸಹನಾಶೀಲತೆ ನಿನ್ನಲ್ಲಿ ಧಾರಾಳವಾಗಿ ಇದೆ. ಹೇಳನ್ನು ನಾನು ಹೇಳಿಕೋ. ಸಭಾಧ್ಯಕ್ಷನಾಗಿ ರಂಜಿಸುವಂತಹ ವೇಳೆಯಲ್ಲಿ ತ್ರಿಕಾಲಜ್ಞಾನಿಗಳಾದ ನಾರದರ ಆಗಮನವಾಯಿತು. ಲೋಕ ನೂರನ್ನು ತನ್ನಂಕೆಯೊಳಗಿರಿಸಿ ಸತ್ಯ ಧರ್ಮವನ್ನು ಉಳಿಸುವುದಕ್ಕಾಗಿ ಶ್ರಮಿಸಬೇಕಾದಂತಹ ಇಂದ್ರ ನೀನು ಧರೆಯಲ್ಲಿ ಧರ್ಮಗ್ಲಾನಿಯಾಗುತ್ತಾ ಇದೆ. ಆದ್ದರಿಂದ ಧರ್ಮ ರಕ್ಷಣೆಗಾಗಿ ನೀವು ಇಳಿಯಲೇಬೇಕು. ಅಮ್ಮ, ನಾನು ಒಬ್ಬನೇ ಅಲ್ಲ, ಮತ್ತೆ ಜೊತೆಯಲ್ಲಿ ಕಾಮಧೇನುವನ್ನು ಕರೆದುಕೊಂಡು ಹೋಗು. ಅವಳ ಸಹಾಯದಿಂದ ಸತ್ಯ ಧರ್ಮ ನ್ಯಾಯವನ್ನು ಉಳಿಸುವುದಕ್ಕಾಗಿ ನೀವಿಬ್ಬರು ಪೂರ್ವಕಕ್ಕೆ ಹೋಗಬೇಕೆನ್ನು ನುಗ್ಗಿದನು
ದೇವೇಂದ್ರ, ಕಾಮಧೇನು ನಿನ್ನ ನಿರ್ಧಾರವು ನಮ್ಮ ನಿರ್ಧಾರವು ನಿರ್ಧಾರವೇ ಆಗುವುದಿಲ್ಲ. ಯಾವುದಕ್ಕೂ ಸಪ್ತದೇವತೆ, ಆದಿಶಕ್ತಿ, ಆದಿಮಾಯೆ, ಓಂಕಾರ ಸ್ವರೂಪಿಣಿ ಅವಳನ್ನು ಸ್ತುತಿಸೋಣ, ಅವಳ ಆದೇಶದ ಮೇರೆಗೆ ನಡೆಯೋಣ. ದೇವಿಯ ದೇವಿಯ ಆದಿಮಾಯ ಜಗತಿ ಜರನು ಮಗನೇ ಸುರಪಾಲ, ಅಮ್ಮ ಮಹಾಶಕ್ತಿ ಕಾಮಧೇನು, ಅಮ್ಮ, ನೀವೀರುವರು ಒಂದಾಗಿ ಒಂದೇ ಮನಸ್ಸಿನಿಂದ ನನ್ನನ್ನು ಪ್ರಾರ್ಥಿಸಿಕೊಂಡಿದ್ದೀರಾ. ಹೌದು ತಾಯಿ. ನಿಮ್ಮೀರುವರ ಭಕ್ತಿ ಶಕ್ತಿ ರೂಪವನ್ನು ತಡೆದು ನಿಮ್ಮ ಕಣ್ಮುಂಭಾಗದಲ್ಲಿ ಕಾಣಿಸಿಕೊಂಡಿದ್ದೇನೆ ಮಕ್ಕಳೇ. ಧನ್ಯೋತ್. ನಿಮ್ಮ ಮನದಿಂಗಿತ ಏನು ಎಂಬುದನ್ನು ಅರ್ಥವಿಸಿಕೊಂಡಿದ್ದೇನೆ. ಧರೆಯಲ್ಲಿ ಧರ್ಮನಾಶವಾಗುತ್ತಾ ಉಂಟು, ಅಧರ್ಮ ನಾಡುತ್ತಾ ಇದೆ. ಅಂತಹ ಧರ್ಮವನ್ನು ಉಳಿಸಬೇಕು ಅಂತಾದ್ರೆ ಕರ್ಮ ಪ್ರಪಂಚದಲ್ಲಿ ನಿಮ್ಮೀರುವರ ಜನನವಾಗಬೇಕು ಮಕ್ಕಳು. ಹೇಗಮ್ಮ? ಅಥವಾ ವಸುಂಧರೆಯಲ್ಲಿ ಪ್ರಪಂಚ ಮಾಡಿರುವಂತಹ ರಾಮದೇವಿಯಿಂದ ಹುಟ್ಟಿಕೊಂಡು ಸತ್ಯ ಧರ್ಮದಿಂದ ರಾಜ್ಯವನ್ನಾಡುವ ಮಗನೇ ಸಂತೋಷ ಧನ್ಯ ತಾಯಿ. ಕಾಮಧೇನು, ತಾಯಿ, ಪುಣ್ಯಕೋಟಿ ಎನ್ನುವಂತಹ ಹೆಸರಿನಿಂದಲೇ ಹುಟ್ಟಿಕೊಂಡಲ್ಲಿ ಪಶುಪತಿಯ ಸತಿ ಸಮೇತರಾಗಿ ಗೋಪಾಲಕರಾಗಿದ್ದುಕೊಂಡು ನಿನ್ನನ್ನು ರಕ್ಷಿಸ್ತಾರೆ. ಇನ್ನು ಮುಂದಕ್ಕೆ ನಿಮ್ಮೀರಿನಿಂದ ಧರ್ಮ ಪಾಠ ಅಚ್ಚಳಿಯದೇ ಉಳಿಯಲಿ. ಜಯ 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 ಜಯ. ಸರ್ವೋ ಜಗತ್
ಹಾಗೆ ಒಳ್ಳೆ ಪರಮ ಪಾವನವಾದಂತಹ ಸರಸ್ವತಿ ನದಿ ತೀರದಲ್ಲಿರುವ ಪುಷ್ಕರಾರಣ್ಯದ ಹೊರೆಯಾಗಿ ಬೆಳೀತಾ ಇದ್ದೇವೆ ನಾವು. ಸರಸ್ವತಿ ನದಿ ತೀರ ಗಂಗಾ ಭವಾನಿಗೆ ತುಲ್ಯವಾಗಿ ಈ ಸರಸ್ವತಿ ಹರಿಯುತ್ತಾ ಇದ್ದಾಳೆ ಅಂತ ಭಾವನೆಯನ್ನು ಅವಳು ನೋಡಿಕೊಳ್ತಾ ಇದ್ದೇವೆ. ಪುಷ್ಕರಾರಣ್ಯದ ದೊರೆಯಾಗಿ ಪ್ರಪಂಚ ನಾಮಕರಾಗಿ ಬೆಳೀತಾ ಇದ್ದೇವೆ. ಗೋಲಕವನ್ನು ಕೊಟ್ಟಂತಹ ಈ ಕಾಲದಲ್ಲಿ ಪ್ರಜೆಗಳ ಯೋಗಕ್ಷೇಮವನ್ನು ವಿಚಾರಿಸುವಂತಹ ಕರ್ತವ್ಯವನ್ನು ಹೊತ್ತವರಿದ್ದೇನೆ. ಯಾರಂತ ಏನಂದ್ರೆ ಕೃಷಿ ಮಾಡಿದಂತಹ ಭೂಮಿಗೆ ದುರ್ಭಿಕ್ಷ ಇಲ್ಲ, ಜಪ ಮಾಡಿದವರಿಗೆ ಪಾತಕ ಇಲ್ಲ, ಮೌನವಾಗಿರುವವರಿಗೆ ಕಲಹ ಇಲ್ಲ ಅಂತ. ಬೆಳೆ ಹೇಗೆ ಈ ಸಲ? ಹೌದೇ, ಬೆಳೆ ಹಾಗಿದ್ರೆ ಹೀಗಾಗಿ ಮಾಡಿದೆ. ನನ್ನ ಬಳಿಗೆ ಬರುವಾಗ ನಿನ್ನ ಬರಿಗೈಯಲ್ಲಿ ಬರುವನಲ್ಲ, ಬೆಳೆ ಕಾಣಿಕೆಗಳನ್ನು ಹೊರೆ ಹೊರೆಯಾಗಿ ಹೊತ್ತುಕೊಂಡು ಬಂದು ಪಾದಕ್ಕೆ ಸಮರ್ಪಿಸುವ. ನಿನ್ನನ್ನು ಆರೋಪಿಸುವುದು ಏನಲ್ಲ, ಮಾಡಿದ ಬೆಳೆ ಕೊಟ್ಟು ಹೋಗಿ ಮಾರಾಟ ಮಾಡಿದೆ ಆಗಿದ್ರೆ ಒಳ್ಳೆದಾಯ್ತಾ? ಮತ್ತೆ ಒಳ್ಳೆ ಬೇಡ ಅಂತ ಹೇಳಿ ಮಾರಾಟ ಕಳ್ಳರು ಕತ್ಕೊಂಡು ಕಳ್ಳರು ಬರ್ಲಿಲ್ಲ, ನೀನು ಮಾರಾಟ ಮಾಡ್ಲಿಲ್ಲ, ಇದು ಒಂದು ಆಗದೆ ಬೆಳೆ ಇಲ್ಲ ಅಂತ ಆದ ಹೇಗೆ? ಕಾಡಿನ ದುಷ್ಟ ಮೃಗಗಳು ಮತ್ತು ಬಸ್ಕಿಗಳೆಲ್ಲ ಬಂದು ನಾವು ಮಾಡಿದ ಬೆಳೆಗಳೆಲ್ಲ
ಬದುಕಿ ಉಳಿಯುವಂತಹ ಎತ್ತಕ್ಕಾಗಿ ಪ್ರಯತ್ನ ಪಡ್ತಾ ಇದೆ. ಒಂದೇ ಒಂದು ಮೃಗವನ್ನು ಬಿಡಲಾರೆ. ಸಿಂಧಿನಿಗೆ ಬಾಣ ಜೋಡಿಸಿ ಆ ಪದರನ್ನ ಪುಣ್ಯಕೋಟಿಯ ಸಂತರು ಜಗದಿ ಮೋಕ್ಷ ನಿನಗೆ ಕ್ರೂರ ಹುಲಿಯಾದರು ಪುಣ್ಯಕೋಟಿಯ ಸಂತರು ಜಗದಿ ಮೋಕ್ಷ ನಿನಗೆ ನಿನ್ನ ವಿಚಾರವನ್ನು ತಿಳಿಯಲು ನಿನ್ನಂತಹ ಮಹಾರಾಜ ಇನ್ನೊಬ್ಬ ಇರಲು ಸಾಧ್ಯ ಇಲ್ಲ ಈ ವರ್ತಮಾನ ಕಾಲದಲ್ಲಿ. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟಂತಹ ಶಪಿಸಿ ಆಗಿದೆ ಮಹಾರಾಜ. ಅದು ಖುಷಿ ಆಗಲಾರದು. ನಾನು ಹುಲಿಯಾಗಿರ್ಬೇಕು.
ಹುಲಿಯ ಚಮತ್ಕೃತಿ ಬೇರೆಯೇ ಇದೆ. ಆದರೂ ನಾವದನ್ನು ಸಮಜಾಯಿಸಿಕೊಂಡು ಹೋಗಬೇಕಾದ ನಮ್ಮ ಕರ್ತವ್ಯ. ಏನು ಸ್ವಾಮಿ ನನ್ನ ಶಾಪ ರೀತಿಯಲ್ಲಿ ನೀನು ಹುಲಿಯ ಜನ್ಮದಿಂದ ನನಗೆ ಹುಲಿಯ ಆದರೆ ಕೆಲವಾರು ವರ್ಷ ಕಳೆದ ಮೇಲೆ ಪುಣ್ಯಕೋಟಿ ಎಂಬ ದಣದ ಸಂದರ್ಶನದಿಂದಾಗಿ ಅದರ ಪ್ರವೃತ್ತಿಯನ್ನು ಕಂಡಂತಹ ನಿನ್ನ ಪ್ರವೃತ್ತಿ ಬದಲಾಗಿ ನೀನು ಎಣಿಸಿದಂತಹ ಕಾರ್ಯ ಸಿದ್ಧಿಸ್ತದೆ, ನಿನಗೆ ಮೋಕ್ಷವಾಗ್ತದೆ. ಹುಲಿಯಾಗಿರಬೇಕು. ಪುಣ್ಯಕೋಟಿ ಎಂಬಂತಹ ಹಸುವಿನ ಸಂದರ್ಶನದಿಂದ ಅದರ ಹೃದಯವನ್ನು ನಾನು ಅರ್ಥ ಮಾಡಿಕೊಳ್ಳುವಂತಹ ಕಾಲದಲ್ಲಿ ನನಗೆ ಮೋಕ್ಷ ಸಿದ್ಧಿಯಂತೆ. ಎಲ್ಲ ರೀತಿಯಿಂದ ಹೇಳಬೇಕಷ್ಟೇ. ದನವೊಂದರ ಹೃದಯವನ್ನು ಹುಲಿ ಅರ್ಥ ಮಾಡಿಕೊಳ್ಳುತ್ತೆ. ಆ ಕಾಲ ಒದಗಿ ಬಂದಂತಹ ಸಮಯದಲ್ಲಿ ಮೋಕ್ಷ, ಆಗಲೇ ಮೋಕ್ಷವಾದಿದೆಯಲ್ಲ, ಹುಲಿಯಾಗಿಯ ಕಾಲವನ್ನು ಧರಣಿ ಕರ್ನಾಟಕ ದೇಶದ ಈ ಮಧ್ಯದಲ್ಲಿ ಒಂದು ಕಾರಣ ಹತ್ತಿರ ನಾನಿದ್ದೇನೆ ನೋಡಿ. ಯಾರು? ನನ್ನ ಹೆಸರು ಕಾಳಿಂಗ. ಬರೇ ಬರೇ ಕಾಳಿಂಗಲ್ಲ, ಕಾಳಿಂಗ ಗೊಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಗೊಲ್ಲ ಅಂತೇಳಿ ಅಷ್ಟು ತಾತ್ಸಾರ ಮಾಡಬೇಡಿ ಆಯ್ತಾ? ಮತ್ತೆ ನಮ್ಮ ಜಾತಿ ಬಹಳ ಶ್ರೇಷ್ಠವಾದ ಜಾತಿ. ಅದೇ ಯಾಕೆ ಹೇಳಿ, ಒಂದಾನೊಂದು ಕಾಲದಲ್ಲಿ ಕಥೆ ಅಲ್ಲ ಆದದ್ದಂತೆ ಶ್ರೀಮನ್ನಾರಾಯಣ ದೇವರು ಕೃಷ್ಣನಾಗಿ ಹುಟ್ಟಿದ್ರು. ಯಾವ ಜಾತಿಯಲ್ಲಿ ಹುಟ್ಟಿದ್ರು? ನನ್ನ ಜಾತಿಯಲ್ಲಿ ಹುಟ್ಟಿದ್ರು. ದೇವರ ಜಾತಿ. ನನ್ನ ಜಾತಿಯಲ್ಲಿ ದೇವರು ಹುಟ್ಟಿದ್ದು ಸರಿಯೇ, ದೇವರ ಜಾತಿಯಲ್ಲಿ ನಾನು ಹುಟ್ಟಿದ್ದೇನೆ ಸರಿಯೇ. ಮನೆ ಸಂಸಾರ ನೀನು ಒಬ್ಬನೇ ಹರಟೆ ನಾನು ಒಬ್ಬನೇ ಅಲ್ಲಪ್ಪ. ನನಗೆ ಮದುವೆ ಆಗಿ ಹೆಂಡತಿ ಇದ್ದಾರೆ. ಮತ್ತೆ ಬಾಕಿದವರು ಅಲ್ಲ, ಎಲ್ಲರಿಗೂ ಹಾಗಲ್ಲ. ಕೆಲವರಿಗೆ ಮದುವೆ ಯಾರೇ ಹೆಂಡತಿಯರಿರ್ತಾರೆ, ಕೆಲವರಿಗೆ ಮದುವೆ ಯಾರೇ ಹೆಂಡತಿಯರಿರ್ತಾರೆ. ನನಗೆ ಮದುವೆ ಆಗಿ ಹೆಂಡತಿದ್ದಾರೆ. ಆಳ ಚಂದದ ಹೆಂಡತಿ. ಹೌದಾ? ನನ್ನ ಹೆಂಡತಿಯಷ್ಟು ಚಂದದ ಹೆಂಡತಿ ಯಾರಿಗೂ ಇರ್ಲಿಕ್ಕಿಲ್ಲ. ಎಲ್ಲಿದ್ದಾಳೆ? ಒಳಗಿದ್ದಾಳೆ. ಕರಿ ನೋಡ್ಬೇಕು ಅಂತ ಉಂಟಾ? ಹೌದು. ಆಯ್ತು. ಸ್ವಾಮಿ ಹೆಂಡತಿಯನ್ನು ಸ್ವಾಮಿ ಅಂತ ಕರ್ತದ್ದಲ್ಲ. ಹೆಂಡತಿ ಗಂಡನ ಹೆಸರನ್ನು ಹೇಳ್ತಾಳ, ಅದೇ ರೀತಿ ಗಂಡನು ಹೆಂಡತಿಯ ಹೆಸರನ್ನು ಹೇಳಬಾರ್ದು. ಹೇಳಬಾರ್ದು ಅಂತಲ್ಲ, ಹೆಂಡತಿಯನ್ನು ತುಂಡು ಮಾಡಬಹುದು. ಹಾಗಲ್ಲಯ್ಯ, ಹೆಂಡತಿಯ ಹೆಸರು ತುಂಡು ಮಾಡಬಹುದು. ಹಾಗೆ ತುಂಡು ಮಾಡಿದ್ದು ಸೋಮಿ ಅಂತ. ಅವಳ ಹೆಸರು ಸೋಮಿಲೆ. ಹೆಸರು ತುಂಡು ಮಾಡುವಾಗ ಸ್ವಾಮಿ ಆದ. ಸ್ವಾಮಿ ಒಂದೇ ಬಿಟ್ಲಲ್ವ, ಇವಳೇ ನನ್ನ ಹೆಂಡತಿ. ಮಗಳಲ್ಲ. ಅದೊಂದು ದೇವಸ್ಥಾನದಿಂದ ಇನ್ನು ನೋಡ್ಬೇಕಷ್ಟೇ. ನಾನು ಇಷ್ಟು ಹೊತ್ತಿನಿಂದ ಕರೀತಾ ಇದ್ದೇನೆ, ಒಂದು ಸಲ ಹೋ ಅನ್ನೋದಕ್ಕೆ ಹೇಳಿ. ನಿಮಗೆ ಏನು ಉದ್ಯೋಗ ಇಲ್ಲ, ನನಗೆ ಉದ್ಯೋಗ ಇಲ್ವಾ? ಉಂಟಾ? ಎಲ್ಲ ಅಡಿಗೆ ಆಗ್ಬೇಡ. ಆಯ್ತಾ, ಅಡಿಗೆ ಆಯ್ತಾ? ಬೇರೆ ಕಿತ್ತಿದ್ದೇನೆ ಬೆಂತ. ಆಗ್ಲಿ. ಏನು ಮತ್ತೆ ಬಾಯಿ ಯಾರು? ನೀನು ಗಂಡ ನಾನು, ನೀವ? ಗಂಡ ನಾನು, ನೀವು ಕೂತ್ಕೊಳ್ಳಿ. ಹಾಕೊಳ್ಳಿ. ಒಳ್ಳೆ ಕ್ರಮ. ಗಂಡ ಮೊದಲು ಕೂತ್ಕೊಳ್ಬೇಕು, ಆಮೇಲೆ ಹೇಳಿದ್ರೆ ಕೂತ್ಕೊಳ್ಬೇಕು.
ಹೆಂಡತಿ. ಹಾ. ಈ ಕೆಲವು ಹೆಂಡತಿಯರು ಇದ್ದಾರೆ ಗಂಡ ನಿಂತು ಸಾಯ್ಬೇಕು, ಹಾ. ಹೆಂಡತಿ ಕೂತು ಮಾಡ್ತಾ ಇರ್ತಾರೆ. ಏನು ಕೋಳಿ ಕರೀತಾರೆ. ಏನು ಕರ್ಮ ನಿಮ್ಮದು? ಏನು ತಾಳ್ತಾ ಇರೋದು? ನಾಚಿಕೆ ಆಗುತ್ತೆ. ನಾಚಿಕೆ ಅಂತ ಮದುವೆಗೆ ವರ್ಷ ಎಷ್ಟಾಯ್ತು? 12 ಆಯ್ತು. 12 ವರ್ಷ ಆದ್ರೆ ಇನ್ನು ಹುಚ್ಚಿ ಬಿಡ್ಲಿಲ್ಲ. ಹುಚ್ಚ ಇದು ಗಂಡ ಹೆಂಡತಿಯ ಪ್ರೀತಿ, ಆ ದಾಂಪತ್ಯ ಹತ್ತಿರ ಕುಳಿತು ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು, ನಗನಗ್ತಾ ಇರ್ಬೇಕು. ನಮಗೆ ಊಟ ಕೊಟ್ಟ ಅಂತ ಯಾರು ಕೇಳುವುದಿಲ್ಲ, ಸಂತೋಷ ಬೇಕು ನಮ್ಗೆ. ಏನಂತೀವಿ? ಎಲ್ಲ ಇದ್ರಲ್ಲೇ ಆಯ್ತು. ಮತ್ತೆ ನನ್ನ ಕಷ್ಟ ಯಾರು ಕೇಳ್ತೀರಿ ನೀವು? ನಿನ್ನ ಕಷ್ಟ ಏನಾಗಿದೆ? ನಿನ್ನ ಮದುವೆಗೆ ವರ್ಷ ಎಷ್ಟಾಯ್ತು? 12 ಆಯ್ತು. ಒಂದಾದ್ರೂ ಹೆತ್ತಿದ್ದೇನೆ ನಾನು? ಹೆರ್ಬೇಕಾಗಿತ್ತಲ್ವ ನೀನು? ಹೌದು. ಏನು ಇರಲಿಲ್ಲ. ಹಾಗಾಗ್ತದದು. ಒಳ್ಳೆ ಬಾಯಲ್ಲಿ ಮಕ್ಕಳಿಲ್ಲ ಎನ್ನುವಂತ ಬೇಸರ ನನಗೂ ಇದೆ. ಆದ್ರೆ ಒಂದು ಹೇಳ್ತೇನೆ, ಏನು? ಮನೆ ಸಂಪತ್ತು ಮಕ್ಕಳು ಇದೆಲ್ಲ ನಾವೆಣಿಸಿದಂತೆ ಆಗುವುದಿಲ್ಲ, ಬರುವುದೂ ಇಲ್ಲ. ಎಲ್ಲ ದೇವರ ದಯ ಬೇಕು. ಒಂದು ಹೇಳ್ತೇನೆ, ನಮ್ಗೆ ಮಕ್ಕಳೇ ಬೇಡ. ಯಾಕೆ ಬೇಡ? ನಮ್ಮ ಮನೆಯಲ್ಲಿ ಅದೆಷ್ಟು ದನ ಕರುಗಳು ಉಂಟು. ಹೌದು. ಹೌದು, ಅವುಗಳನ್ನೇ ನಮ್ಮ ಮಕ್ಕಳು ಅಂತ ಭಾವನೆ ಮಾಡ್ಬೋದು. ಯಾಕೆ? ಏನಂತಿ? ಅಲ್ಲ, ಮನೆ ಒಳಗೆ ದನಕರು ಇರ್ತದ, ಮತ್ತೆ ಎಲ್ಲಿ ಇರುವುದು? ಅದು ಹಟ್ಟಿಯಲ್ಲಿರೋದು. ಹಟ್ಟಿಯಲ್ಲಿರುವುದು ಅಂತ ನನಗೆ ಗೊತ್ತಿಲ್ವಾ? ಆ ಪಶುಗಳನ್ನೇ ನಮ್ಮ ಮಕ್ಕಳು ಅಂತ ನಾವು ಭಾವನೆಯಲ್ಲಿ ಇಟ್ಕೊಂಡಿದ್ದೇವಾ? ಆದ್ದರಿಂದ ಮನೆಯಲ್ಲೇ ಇರೋದು. ಏನಂತೀನಿ ನೀನು? ಏನಿಲ್ಲಿ ಹರಟೆ ಮಾಡ್ತಾ ಇದ್ದೀರಾ? ಉದ್ಯೋಗಕ್ಕೆ ಹೋಗ್ತೀರಾ ನೀವು? ನಾನು ಕೆಲಸಕ್ಕೆ ಹೋಗುವುದಕ್ಕಿಂತ ಮೊದಲು ನೀನು ಮಾಡುವ ಕೆಲಸ ನನಗೆ ನಾನೇನು ಮಾಡಬೇಕು? ಪುಣ್ಯಕೋಟಿಯ ಹಾಲು ಕುಡಿದು ಹೋಗುವಂತ ಕ್ರಮ ನಮ್ದು. ಹಾಲು ತಂದು ಕೊಟ್ಟಿದ್ದೇನೆ, ಕೊಡಿಸ್ತೇನಲ್ಲ. ಬೇಗ ತಾಳ. ನಿನ್ನ ಹುಲಿ ಹಿಡಿಯುವ ಮನೆಯನ್ನು ನನ್ನ ಮಕ್ಕಳಿಗಿಂತ ನೋಡಿಕೊಂಡದ್ದು ನಾನು. ಮದ ಅಂದಳೆ ಇಷ್ಟಿಷ್ಟು ಹುಲ್ಲು ತಿಂತಿ, ಕಚ್ಚು ಕುಡಿಯುತ್ತಿ, ಕರೀಲಿಕ್ಕೆ ಬರುವಾಗ ಒದಿತಿಯೇ ನಿನ್ನನ್ನು ಹುಲಿ ಹಿಡಿದು. ಬೈಯದಿ ಸುಮ್ಮಗೆ ಯಾಕಮ್ಮ ನಿಮ್ಮ ವಾತ್ಸಲ್ಯದಲ್ಲಿ ನಾವಿಗೆವು ನೆಮ್ಮದಿಯು ತುಂಬಿರುವೆ. ಅಮ್ಮ, ಸಿಟ್ಟಿನ ಬರದಲ್ಲಿ ಎಂತ ಮಾತನ್ನು ಆಡಿಬಿಟ್ಟಿರಿ. ನನ್ನನ್ನು ಹುಲಿ ಹಿಡಿಯಲಿ ಎಂಬುದಾಗಿ ಹೇಳಿದ್ರಲ್ಲ, ಯಾಕಮ್ಮ ಇಂಥ ಕೋಪ ನನ್ನ ಮೇಲೆ? ನಿಮ್ಮ ವಾತ್ಸಲ್ಯದಲ್ಲಿ ಇದುವರೆಗೆ ಬೆಳೆದವರು ನಾವು, ಆದರೆ ಪ್ರತಿಯಾಗಿ ಹಾರನ್ನು ಕೊಟ್ಟಿದ್ದೇವೆ. ಯಾಕಮ್ಮ ಇಂಥ ಮಾತು ಬಂತು? ಮೈಯಲ್ಲೊಂದು ಉಣ್ಣಿ ಕಚ್ಚುತ್ತಾ ಇದ್ದು ನೋವು ಸಹಿಸಿಕೊಳ್ಳೋದಕ್ಕಾಗಲಿಲ್ಲ, ಪಕ್ಕನೆ ತುಳಿದು ಹೋಯಿತಮ್ಮ. ಅದಕ್ಕಾಗಿ ನನ್ನನ್ನು ಅಂಥ ಮಾತುಗಳಿಂದ ಹೇಳಬೇಕೆ? ನಾನು ನಿಮಗೆ ಬೇಡವೇ ತಾಯಿ? ಕಂದ, ಅಮ್ಮ, ವಿಷಯ ತಿಳಿಯದೆ ನಾನು ಶಾಪ ಪಟ್ಟು ಮಗಳೇ. ಏನೋ ನನ್ನ ಕೈಗೆ ನೋವಾಯಿತು, ಅಹಂಕಾರದಿಂದ ಹೀಗೆ ಮಾಡಿದೆ ಅಂತ ಭಾವಿಸಿದೆ. ನಿನಗೆ ನೋವಾಯಿತು ಅಂತ ದುಃಖಿಸಬೇಡವಮ್ಮ. ಇದು ಇನ್ನು ಹುಲ್ಲುಗಾವಲಿಗೆ ಹೋಗುವಾಗ ನಿನ್ನ ಜೊತೆಗೆ ನಾನು ಬರ್ತೇನಮ್ಮ. ದನಗಳನ್ನೆಲ್ಲ ಹಾಕಿಕೊಂಡು ಹೋಗೋಣವ. ಎಳೆಯ ಮಾವಿನ ಮರದ ಕೆಳಗೆ ಕಾಣಿಯ ಗೋಣ ಎಳೆಯ ಮಾವಿನ ಮರದ ಕೆಳಗೆ
ಕೊಲ್ಲನು ಬಳಸಿನಿರುವ ತುರುಗಳ ಮಳೆಗೆ ಮೇಘದೆ ಕರೆದನು ಬಳಸಿನಿರುವ ತುರುಗಳೆಲ್ಲ ಮಳೆಗೆ ಮೇಘದೆ ಕರೆದನು ಕೊಲ್ಲಲ ಗಗನ ಬಾರೆ ಗೌರಿ ಬಾರೆ ರಂಗನಾಯಕಿ ಬಾರೆ ತುಂಗಭದ್ರ ತಾಯಿ ಮಾರಿ ಪುಣ್ಯ ಕೋಟಿಯ ಬಾವ ಪುಣ್ಯ ಕೋಟಿಯ ಬಾವ ಬಾರೆ ಗಂಗ ಬಾರೆ ಗೌರಿ ಬಾರೆ ಗಂಗ ಬಾರೆ ಗೌರಿ ಬಾರೆ ರಂಗನಾಯಕ ತುಂಗಭದ್ರ ತಾಯಿ ಬಾರೆ ಪುಣ್ಯ ಕೋಟಿಯ ತಾಯಿ ಬಾರೆ ಹುಣ್ಣಿಮೆ ರಮಣ ಬರುವ ಚಿನ್ನನೊಂದಿಗೆ ಬಾರೆ ಪುಣ್ಯ ಕೋಟಿ ನಾಮವೇ ಪುಣ್ಯದಿ ಬಾರೆ ಓ ಪುಣ್ಯ ರೂಪಿಣಿ ಬಾರೆ ಬಾರೆ ಗಂಗ ಬಾರ ಗೌರಿ ಬಾರ ಗಂಗೆ ಬಾರೆ ಗೌರಿ ಬಾರೆ ಪುಣ್ಯ ಕೋಟಿಯೇ ತಾಯಿ ಬಾರೆ ಮುನ್ನ ಮೇಜುವ ಜಗತ ಜಗಲವ ಬಿಡಿರಿ ನೀವು ಅಕ್ಕ ತಂಗಿಯರಂತೆ ಮಾಡಿರಿ ಎಂದು ಹರಸಿದವರು ಪುಣ್ಯ ಕೋಟಿಯರು ಹರಸಿದರು ಅಕ್ಕ ತಂಗಿಯರಂತೆ ಬಾಳಿರಿ ಹಾದುಕೊಳ್ಳಬೇಡಿ. ಮಲ್ಲಿಗೆ ಬೆಳ್ಳಿ ಯಾಕಮ್ಮ ಈ ರೀತಿ ಕಚ್ಚಾಟ ಹಾದುಕೊಳ್ಳೋದು ಯಾಕೆ? ನಾನು ಗೆಲ್ಲುವವನು ನನಗೆ ಬೇಕು. ಬೇಡ. ನನಗೆ ದ್ವೇಷ ಅಸೂಯೆ ಇದು ಯಾವತ್ತೂ ಒಳ್ಳೆಯದಲ್ಲ. ನಾವು ಅಕ್ಕ ತಂಗಿಯರಂತೆ ಚಂದದಲ್ಲಿ ಬಾಳಿ ಬದುಕಬೇಕು. ನೋಡು, ಬಯಲು ವಿಶಾಲವಾಗಿದೆ, ಎಲ್ಲೂ ಹುಲ್ಲು ಮೇಯಬಹುದು. ಹೊಟ್ಟೆ ತುಂಬಾ ಮೇದು ಹಟ್ಟಿಯಲ್ಲಿ ಒಟ್ಟಾಗಿರೋಣ. ಬನ್ನಿ ಹೀಗೆ.
ಅದೇನು ತಂದೆ ಯಾರು ಗೊತ್ತಿಲ್ಲ, ತಾಯಿ ಯಾರು ಗೊತ್ತಿಲ್ಲ, ಹೆಸರು ಮಾತ್ರ ಗೊತ್ತಿರುವುದು ಹೇಗೆ ಗೋವಿಷ. ಹೀಗೆಲ್ಲರೂ ಕರೆಯುತ್ತಿದ್ದಾರೆ. ಬುದ್ಧಿ ತಿಳಿದಾಗ ಮುಂದೆ ಹಿಂದೆ ಯಾರು ಇರಲಿಲ್ಲ. ಬದುಕಬೇಕು, ದುಡಿದು ಬದುಕಬೇಕೆಂಬ ಉದ್ದೇಶದಿಂದ ಶಿವಂತರ ಮನೆ ಬಾಗಿಲಿಗೆ ಹೋದೆ. ಸ್ವಾಮಿ, ಹಾಕುವುದಕ್ಕೆ ಬಟ್ಟೆ ಬರೆಗಳಿಲ್ಲ, ಉಣ್ಣುವುದಕ್ಕೆ ಅನ್ನವಿಲ್ಲ, ನನಗೆ ಕೆಲಸ ಕೊಡಿ, ಅನ್ನ ಕೊಡಿ, ಬಟ್ಟೆ ಬರೆಗಳು ಕೊಡಿ. ಕೇಳಿದ್ದಕ್ಕೆ ಗೋವಿಷ, ನಿನ್ನ ಮುಖವನ್ನು ನೋಡಿದಾಗ ದೂತರ ಹಾಗೆ ಕಾಣ್ತಾ ಇದೆಯಾ? ಹೀಗೆ ಹೇಳಿದ್ರು. ಅಲ್ಲಿಂದ ಬಂದೆ, ಕಾಡನ್ನು ಸೇರಿದೆ. ಕಾಡಿಗೆ ಬಂದಾಗ ನಿನಗೆ ಕಾಡ ಸಿಕ್ಕಿದೆಯಾ? ಅಂದಿನಿಂದ ಇಂದಿನ ತನಕ ಗೋವುಗಳ ತಲೆಯನ್ನು ಕಡಿದು ಮಾಂಸವನ್ನು ಮಾರಾಟ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದಿದ್ದೇನೆ, ನಡೀದ್ದೇನೆ. ಕಾರಣ ಏನು?
ರಾಜ ಕೊಲ್ಲಬೇಡವು. ಯಾದವ, ಎಂತಹ ಅನ್ಯಾಯದ ಕಾರ್ಯವನ್ನು ಮಾಡ್ತಾ ಇದೆಯಪ್ಪ. ಪೂಜಾರ್ಹವಾದಂತಹ ಪ್ರಾಣಿಯೇ ಗೋವು. ಆ ಗೋವಿನ ಶಿರವನ್ನು ಕಡಿಯುವುದಕ್ಕಾಗಿ ಮನಸ್ಸಾದ್ರೂ ಬಂತಲ್ಲ. ಬೇಡವಪ್ಪ, ಕೊಲ್ಬೇಡ. ಸರಿಯಲ್ವಾ? ಮೊದಲು ನಿನ್ನ ತಲೆ, ಆನಂತರ ಆ ಗೋವಿನ ತಲೆ.
ಬಳಿಕ ಪುಣ್ಯ ಕೋಟಿಯ ಕಾದರು ಪುಣ್ಯಕೋಟಿ ದುಷ್ಟವನ್ನೇ ಕೊಂದಾಯ್ತು. ಪ್ರಪಂಚದಲ್ಲಿ ಇಂಥವನ ಲೋಕ ಉಳಿಯಕೂಡದಂತ ಉದ್ದೇಶದಿಂದಲೇ ಧರ್ಮದೇವತೆಗಳಂತ ನಾವು ರಕ್ಷಣೆ ಮಾಡಿದ್ದೇವೆ. ಆದ ಕಾರಣ ಇನ್ನೇನಂತ ಯೋಚನೆ ಮಾಡಿದರೆ ಸರಿಯಾಗಿ ಅರ್ಥವಾಯಿತು. ಭೂಲೋಕದಲ್ಲಿ ನಡೆದ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಬಂದವರು ನಾವು. ನಮ್ಮದಾದಂತಹ ಕಾರ್ಯಸ್ಥಾನವನ್ನಾಗಿ ಭೂಲೋಕವನ್ನು ಆರಿಸಿಕೊಂಡಿದ್ದೇವೆ. ಈ ಗೋವಿಷನ ವಧೆಯಾದಲ್ಲಿಗೆ ಕತೆ ಮುಕ್ತಾಯವಾಯಿತು ಎನ್ನುವುದೇ ಅರ್ಥವಲ್ಲ, ಲೋಕಕ್ಕೆ ಪಾಠವನ್ನು ಸಾರುವಂತಹ ಕತೆ ಇನ್ನು ಆರಂಭವಾಗಬೇಕಾಗಿದೆ. ಅದೇನೆಂಬುದನ್ನು ನಾವು ನೋಡಿಕೊಳ್ತೇವೆ, ಆದರೆ ಸ್ವಸ್ಥಾನವನ್ನು ಸೇರಿಕೊಳ್ಳುತ್ತೇವೆ. ಬಿರುಗಾಳಿ ಮಳೆ ಬರ್ತಾ ಇದೆ, ಎಲ್ಲಾದ್ರೂ ಹೋಗಿ ತಪ್ಪಿಸಿಕೊಳ್ಳೋಣ ಬಾ. ಎಲ್ಲರೂ ಕೊಡ್ತಾ ಇದ್ದಾರಲ್ಲ, ನಾನು ಎಲ್ಲಿಗೆ ಹೋಗಲಿ? ಓ, ಇಲ್ಲೊಂದು ಗುಹೆ ಕಾಣಿಸ್ತಾ ಉಂಟು. ಗುಹೆ ಒಳಗೆ
ನಾನು ಬಡ್ಡಿಯನಾಗಿ ತಿರುಗಾಡುತ್ತಾ ಇದ್ದೇನೆ. ಹೆಬ್ಬುಲಿ ನಮ್ಮನ್ನೆಲ್ಲರೂ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಇನ್ನು ಕೆಲವರು ಚಂಡವ್ಯಾಘ್ರ. ಹೌದಯ್ಯ, ಒಬ್ಬಟ್ಟಿಗನಾಗಿ ಸುತ್ತಾಡುವಂತಹ ನಾನು ಸಿಕ್ಕಿದಂತಹ ಪ್ರಾಣಿಗಳು ಅವುಗಳ ಮಾಂಸ ಭಕ್ಷಣೆ ಮಾಡುತ್ತೇನೆ. ನಮ್ಮ ಉದರ ಪೋಷಣೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಯೋಗ್ಯತೆಯಲ್ಲಿ ನಾನು ದೊಡ್ಡವ ಹೇಳಿಕೊಳ್ಳುವುದಕ್ಕೆ ಆ ಕೇಸರಿ ನಾನು ಮೃಗಗಳ ರಾಜ ಎಂಬ ಹಾಗೆ ಹೇಳುತ್ತಾ ಇದೆ. ಆದರೆ ಬಲಿಷ್ಠನಾದಂತಹ ನಾನು ಮೃಗಗಳಿಗೆ ರಾಜನಾಗಬೇಕು. ಅದರ ಬಗ್ಗೆ ನಾನು ತಲೆ ಕೆಡಿಸಿಕೊಂಡಿದ್ದಿಲ್ಲ. ಈಗ ಅದಲ್ಲ, ಹಸಿವೆ ತಡೆಯುವುದಕ್ಕಾಗುವುದಿಲ್ಲ. ಗುಹೆಯಲ್ಲಿ ಹಾಯಾಗಿ ಮಲಗಿದ್ದವನ ಕೊಳೆತ ಮಾಂಸಗಳನ್ನು ತಿಂದೆ. ಆದರೆ ಈಗ ಹಸಿವೆ ತಡೆಯುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ಗುಹೆಯಿಂದ ಹೊರಗೆ ಬಂದಿದ್ದೇನೆ. ಕೆಲವು ಸಾಧು ಪ್ರಾಣಿಗಳು ನನ್ನ ದಿನನಿತ್ಯದ ಆಹಾರವಾಗಿದೆ. ಮಾಂಸವನ್ನು ತಿಂದು ರಕ್ತವನ್ನು ಕುಡಿಯುತ್ತೇನೆ. ನಡೀತೇನೆ ಮುಂದೆ ನೋಡಿ. ನಮ್ಮ ಮುಂದೆ ನಿನ್ನ ಸ್ವರವನ್ನು ಎಬ್ಬಿಸುವುದಕ್ಕೆ ಹೋದ್ರೆ ಅದು ಅಸಾಧ್ಯವಾಗಿ ಹೋಗಿ, ಯಾವ ಪಶುವೆ ಸಿಕ್ಕಿದ ಯಾವ ಪಶುವೆ ನಿನ್ನ ಚರ್ಮವನ್ನು ಚೊಳೆದು ನಿನ್ನ ಉದರವನ್ನು ಸಿಗಿದು ನಿನ್ನ ಕರುಳನ್ನೆಲ್ಲ ಮಾಂಸ ತಿನ್ನುತ್ತೆ. ಸ್ವೀಕರಿಸೋ
ಮಾಂಸವನ್ನು ತಿನ್ನುವುದಕ್ಕೆ ಸಾಧ್ಯ. ಏನು ಅಣ್ಣಯ್ಯ ಸಂಬಂಧ ಬೆಳೆಸುವುದಕ್ಕೆ ಬಂದಿದ್ದೀಯ ನೀನು? ಹಾಗಲ್ಲ. ಮತ್ತೆ ನಾನಾದ್ರೂ ಪಾಪದ ಪಶು ಸಣ್ಣವಳು, ನೀನು ಹಾಗಲ್ಲ ದೊಡ್ಡವನಯ್ಯ. ಗೊತ್ತಾಗಿದೆ ನಿನಗೆ. ಅದಕ್ಕಾಗಿ ನಿನ್ನ ಅಣ್ಣ ಎಂಬುದಾಗಿ ಸಂಬೋಧಿಸ್ತಾ ಇದ್ದೇನೆ. ಯಾಕೆ? ನನ್ನ ಮನೆಯಲ್ಲಿ ನನ್ನ ಕನ್ನಮ್ಮನಿದ್ದಾನೆ, ಇನ್ನೂ ಸಣ್ಣವನು. ಅವರಿಗೆ ಹೊಟ್ಟೆ ತುಂಬ ಹಾಲುಣಿಸಬೇಕು ನಾನು. ಒಂದು ನಿಮಿಷದ ಮೊರೆಯ ನುಡಿಸಿ ಮತ್ತೆ ನಿನ್ನ ಆಹಾರ ಎಂತಹ ಮಾತನಾಡುತ್ತಾ ಇರುವೆ ನಿನ್ನ ಆ ಹಟ್ಟಿಯಲ್ಲಿ ನಿನ್ನ ಕಂದಮ್ಮನಿದ್ದಾನೆ. ಒಂದು ನಿಮಿಷದಿ ಮೊರೆಯ ಕೊಟ್ಟು ಒಂದು ಸೇರುವೆ ನಿಲ್ಲಿಗೆ. ನನ್ನಲ್ಲಿ ಹೇಳ್ತಾ ಇದೀಯಾ? ನಿನ್ನ ಮಾತನ್ನು ನಾನು ನಂಬಬೇಕೆ? ಮುಚ್ಚಬಾರಿ. ಈ ಹಿಂದೆ ಅದೆಷ್ಟೋ ಮಂದಿ ಇಂತಹ ಮಾತುಗಳನ್ನಾಡಿದ್ದಾರೆ. ಅದೂ ಅಲ್ಲದೆ ನೀನು ಹೇಳುವಂತಹ ಮಾತನ್ನು ಕೇಳುವಾಗ ಎಲ್ಲವೂ ಸರಗಿದೆ, ಮತ್ತೊಬ್ಬರಿಗೆ ಯಾರೂ ಇಲ್ಲ ಎಂಬ ಆ ಮಾತಿನ ಭ್ರಮೆ ನಮಗಾಗುತ್ತಾ ಇದೆ. ಎಲ್ಲರಿಗೂ ಎಲ್ಲಾ ಜೀವಿಗಳಿಗೂ ಹುಟ್ಟಿದವರಿದ್ದಾರೆ, ಒಡ ಹುಟ್ಟಿದವರಿದ್ದಾರೆ, ತನ್ನವರೆಂಬವರಿದ್ದಾರೆ. ಎಲ್ಲರೂ ತನ್ನತನವನ್ನು ಮರೆತು ತಮ್ಮವರನ್ನು ಅಪ್ಪಿಕೊಡ್ತಾ ಇದ್ದಾರೆ. ಯಾಕೆ? ಬಂಧುಗಳ ಮೇಲೆ ಪ್ರೀತಿ, ಮಕ್ಕಳ ಮೇಲೆ ಪ್ರೀತಿ. ನೀನು ಹೇಳ್ತಾ ಇದ್ದಿ ನೀನೊಬ್ಬಳೇ ಮಕ್ಕಳನ್ನು ಪಡೆದದ್ದು ಎಂಬ ಭಾವನೆ ನಿನ್ನ ಮಾತಿನಿಂದ ಪ್ರಕಟವಾಗುತ್ತಾ ಇದೆ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ಇಂತಹ ಮಾತನ್ನಾಡಿ ಅಣ್ಣ ಎಂಬ ಮಾತನ್ನು ಹೇಳಿ ಸಂಬಂಧವನ್ನು ಬೆಳೆಸುವುದಕ್ಕೆ ಮುಂದುವರಿದೆ ನೀನು ತಾಯಿ ತಂದೆ ಸತ್ಯವೋ ತಾಯಿ ತಂದೆ ಲೋಕದ ನಿತ್ಯ ಸತ್ಯವೇ ದೇವರು ಒಂದೇ. ಲೋಕದ ನಿತ್ಯ ಸತ್ಯವೇ ದೇವರು ಒಂದೇ. ಸತ್ಯವಾಕ್ಯಕ್ಕೆ ತಪ್ಪೆ ಮಿಥ್ಯವಾಣನೆ ತಪ್ಪೆ. ಸತ್ಯವಾಕ್ಯಕ್ಕೆ ತಪ್ಪೆ ಮಿಥ್ಯವಾಣನೆ ತಪ್ಪೆ. ಹೆತ್ತನಾಯಾಣೆ ಬಪ್ಪೆ ಹೆತ್ತ ತಾಯಣೆ ಬಪ್ಪೆ ಸತ್ಯವು ತಾಯಿ ತಂದೆ ಲೋಕದಿ ನಿತ್ಯ ಸತ್ಯವು ತಪ್ಪಿಸಿಕೊಂಡು ಬದುಕುವುದಕ್ಕೆ ಆಸೆಯನ್ನು ಮುಂದೆ ಹೋಗುತ್ತಾ ಇದ್ದೇನೆ ಎಂಬುದಾಗಿ ತಪ್ಪಾಗಿಯೂ ತಿಳಿಯಬೇಡ. ಸತ್ಯವೇ ತಾಯಿ ತಂದೆ, ಸತ್ಯವೇ ಬಂಧು ಬಳಗ. ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಪರಮಾತ್ಮ ಖಂಡಿತ ನಮ್ಮನ್ನು ಮೆಚ್ಚುವುದಿಲ್ಲ. ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ. ಈ ಮಾತನ್ನು ಎಲ್ಲರೂ ಆಡ್ತಾ ಇದ್ದಾರೆ. ಆಡಿದವರು ಯಾರು ಅಂತಹ ಮಾತನ್ನು ನೆರವೇರಿಸಿದವರಿಲ್ಲ. ಎಲ್ಲರೂ ದೇವರನ್ನು ಕೊಲ್ಲುವುದಕ್ಕಾಗಿ ಮುಂದುವರಿಯುವುದು ಹೊರತು ದೇವನೆಂಬವ ಒಬ್ಬ ಇದ್ದಾನೆ, ಅವನನ್ನು ಕಾಣುವುದಕ್ಕಾಗಿ ಯಾರೂ ಹಾತೊರೆಯಲಿಲ್ಲ. ಮತ್ತೆ ಸಾಮಾನ್ಯ ಹಸು ನಿನ್ನ ಮಾತನ್ನು ನಾನು ನಂಬಬೇಕಾ? ನನಗೆ ದೇವರು ಯಾರು ಅಂತ ಗೊತ್ತಿಲ್ಲ, ನೀನು ಹೇಳ್ತಿದ್ದೇವೆ. ಈ ಪುಣ್ಯ ಕೋಟಿಯ ಮಾತಿನ ನಿನಗೆ ನಂಬಿಕೆ ಇಲ್ಲ ಅಂತಾದ್ರೆ ಇದು ನನ್ನ ಹೆತ್ತ ತಾಯಿಯ ಆಣೆಯಾಗಿ ಬರ್ತೇನಪ್ಪ, ನಿನ್ನ ಆಹಾರ ಕೊಡುತ್ತೇನೆ. ಘನತರದ ಭೋಜನ ನೀಡುವ ಮನೆಗೆಯುವ ಮರಳಿ ಬಬ್ಬರಿ
ಯೋಗಿ ಹುಲಿರಾಯನು ಸರ್ವಮದ ದುರಬಿಗೆ ಅನುಮತಿಯನಿತ್ತು ಹೋಗು ಮನೆಗೆ ಎರದ ಅನುಮತಿಯನಿತ್ತು ಗಣತರದ ಭಾಗ್ಯಯಮಿತ ಪುಣ್ಯಕೋಟಿಯ ನೋಡಿ ಯೋಗಿ ನನ್ನ ಮೈ ಮೇಲೆ ಬಿದ್ದ ಹಾಗೆ ಅನುಭವವಾಗುತ್ತಾ ಇದೆ. ಪುಣ್ಯಕೋಟಿ ತಾಯಿಯ ಆಣೆಯಾಗಿಯೂ ಸತ್ತವೇ, ಹೆತ್ತ ಅಪ್ಪೆಯ ಆಣೆಯಾಗಿಯೂ ಸತ್ತವೇ, ಖಂಡಿತವಾಗಿಯೂ ಬರ್ತೀಯ. ಮಗನಿಗೆ ಮೊರೆ ಹಾಲು ಉಳಿಸ್ತೀಯ. ಹಾಗಾದ್ರೆ ನಿನ್ನ ಮಾತನ್ನು ನಾನು ನಂಬಬೇಕು. ಯಾರೇ ಆದರೂ ಪ್ರಪಂಚದಲ್ಲಿ ಅದೆಷ್ಟೋ ಕೋಟಿ ಜೀವಿಗಳಿವೆ, ಅವುಗಳು ಯಾವಾಗಲೂ ತಾಯಿಯನ್ನು ಮರೆಯುವುದಿಲ್ಲ. ಒಂದು ವೇಳೆ ತಾಯಿಯನ್ನು ಮರೆತರಂತಾದ್ರೆ ಅವರು ರೌರವ ನರಕದಲ್ಲಿ ಬಿದ್ದು ಹೊರಳಾಡಬೇಕಾದೀತು. ಹಾಗಾದರೆ ತಾಯಿಯ ಆಣೆಯನ್ನು ನೀನು ಹೇಳಿ, ನೀನು ಇಲ್ಲಿ ಮರಳಿ ಬರುವೆ ಎಂಬ ವಿಶ್ವಾಸ ನನಗಿದೆ. ಯೋಚನೆ ಮಾಡಬೇಡ. ಚಂಡವ್ಯಾಜ್ಯನಾದಂತಹ ನಾನು, ನಿಮ್ಮಂತಹ ಹಸುಗಳ ಮಾಂಸ ತಿನ್ನುವಂತಹ ನಾನು ಕಲಿಕಾರಗೊಂಡು ನಿನ್ನನ್ನು ಅಪ್ಪಣೆ ಕೊಟ್ಟು ಕಳುಹಿಸ್ತಾ ಇದ್ದೇನೆ. ಚಂಡವ್ಯಾಜ್ಞನ ನನ್ನ ಅಪ್ಪಣೆಯನ್ನು ಪಡೆದು ನೀನು ತಲೆಯನ್ನು ಕೆಳಗಾಗಿಸಿ, ಬಾಲವನ್ನು ಮೆತ್ತಗಾಗಿಸಿ, ನೆಲವನ್ನು ಕೆರೆದು ಸಂತೋಷದಿಂದ ಕುಣಿದಾಡುತ್ತಾ ಹೋಗುವುದನ್ನು ನೋಡಿದರೆ ನೀನು ಮರಳಿ ಬರುವುದಿಲ್ಲ ಅಂತ ನನಗೆ ಅನುಮಾನ. ಯೋಚನೆ ಮಾಡಬೇಡ. ನಿನ್ನ ಅನುಮಾನವನ್ನು ನಾನು ಈಗಲೇ ಪರಿಹಾರ ಮಾಡ್ತೇನೆ. ಒಂದು ವೇಳೆ ನಿನ್ನ ಹಟ್ಟಿಯನ್ನು ಸೇರಿ ನಿನ್ನ ಕಂಬಂಬಲಿಗೆ ಹಾರುಣಿಸಿ ಮರಳಿ ಗೊಂಡಾರಣ್ಯವನ್ನು ಸೇರದಿದ್ರೆ ನಾನು ಸುಮ್ಮನೆ ಉಳಿಯುವವನಲ್ಲ. ಊರನ್ನು ಸೇರುತ್ತೇನೆ. ಅಲ್ಲಿದ್ದಂತಹ ಹಸುಗಳನ್ನು ಆಮೇಲೆ ನಿನ್ನ ಕಣ್ಣ ಮುಂದೆ ನಿನ್ನ ಕಂದ ಮಾಂಸ ಭಕ್ಷಣೆ ಮಾಡ್ತೇವೆ. ಖಂಡಿತ ಏನು ಇಷ್ಟರವರೆಗೆ ನಾವು ಪುಣ್ಯ ಕೆಲಸ ಮಾಡುತ್ತಿಲ್ಲ. ಇವತ್ತೇ ಒಂದು ಪುಣ್ಯ ಕೆಲಸ ಮಾಡಿದ್ದೇನೆ. ಹಸುವನ್ನು ಕಳುಹಿಸಿಕೊಟ್ಟಿದ್ದೇನೆ. ಆ ಮಗುವನ್ನು ಕಂಡು ಸಂತೋಷದಿಂದ ಕುಣಿದಾಡುವುದು ಎಂತದ್ದು ಸಿಕ್ಕಿದ್ದೊಂದು ಬಿಟ್ಟಾಗ ಹೌದಯ್ಯ, ನೀವು ಹೇಳಿದ್ದು ಸರಿ. ಏನು ಹೊಟ್ಟೆ ತಿರುಗುತ್ತಾ ಇದೆ. ಸುಲಭದಲ್ಲಿ ಸಿಕ್ಕಿದಂತಹ ಮಾಂಸವನ್ನು ನಾನು ಬಿಟ್ಟಿದ್ದೇನೆ. ಇನ್ನು ತಡ ಮಾಡಬಾರದು. ಇಲ್ಲಿದ್ದಂತಹ ಚಿಗರೆಯ ಮರಿಗಳು, ಆಮೇಲೆ ಪುಟ್ಟ ಪುಟ್ಟ ಮೊಲಗಳು, ಅವುಗಳನ್ನೆಲ್ಲ ಹೇಳು ನನ್ನ ಹೊಟ್ಟೆ ತುಂಬಿಸಿಕೊಡಬೇಕು. ಇಂದು ವ್ಯಾಘ್ರನಿಗೆಲ್ಲ ಒಡಲಾಪಿಬೇರು ಎಂದು ಬಂದಿರುವ ಬೇರೆ ಹೋಗಿದೀನಳು ಪುಣ್ಯಯೋಗಿ. ಬಿರುಗಾಳಿಗೆ ನಾವೆಲ್ಲ ದಿಕ್ಕಾಪಾಲಾಗಿ ಓಡಿದೆವು. ಒಂದು ಗುಹೆ ಕಾಣ ಸಿಕ್ಕಿದ್ದು, ಒಳ ಪ್ರವೇಶ ಮಾಡಿದೆ. ಅದರಲ್ಲಿದ್ದಂತೆ ಹೆಬ್ಬುಲಿಯು ನನ್ನ ಮೈ ಮೇಲೆ ಹಾರಿ ನನ್ನನ್ನು ತಿನ್ನುವಂತೆ ಮುಂದಾಯಿತು. ಆವಾಗ ಅದರಲ್ಲಿ ಗಾಳಿ ಬೇಟಿದೆ. ನನ್ನ
ನಾವು ಮಾನವರಪ್ಪ, ಸ್ವಾರ್ಥಿಗಳು ನಾವು. ನಿನ್ನ ರಕ್ತವನ್ನೇ ಹಾಲಿನೋಪಾದಿಯಲ್ಲಿ ಕುಡಿಯುವಂತ ಸ್ವಾರ್ಥಿಗಳು ನಾವು. ಕಂದ, ಮಕ್ಕಳಿಲ್ಲದ ನಾವು ನಿನ್ನ ಮುಖವನ್ನು ನೋಡಿ ನಮ್ಮ ಮಕ್ಕಳಿಲ್ಲದ ಚಿಂತೆಯನ್ನು ಮರೆತವಪ್ಪ. ಈ ಹೊತ್ತಿನಲ್ಲಿ ನೀನು ಕಾಡಿಗೆ ಹೋದ್ರೆ ಹಿಂತಿರುಗಿ ಬಪ್ಪೆಯ ಕಂದ. ನಿನ್ನನ್ನು ಬಿಟ್ಟು ನಾವು ಹೇಗೆ ಬದುಕಲಿ ಕಂದ? ಏನೊಡೆಯ ಹಾಗೆ ನೋಡುತ್ತಾ ಇದ್ದೀರಿ ನನ್ನನ್ನು? ನೀನು ನಮಗೆ ಅಮೃತವನ್ನೇ ಕೊಟ್ಟು ಸಾಕಿ ಕೊಟ್ಟ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ಹುಲಿಗೆ ಆಹಾರವಾಗಿ ಹೋಗುತ್ತೇನೆ ಅಂತ ಹೇಳ್ತಾರೆ. ಬುದ್ಧಿಜೀವಿಗಳು ನಾವು ಮನುಷ್ಯರು, ನಮಗೆ ಎಲ್ಲಿಂದ ಬರಬೇಕು ಅಂತಹ ಬುದ್ಧಿ? ಕೊಟ್ಟ ಹಣವನ್ನು ಹಿಂದೆ ಕೇಳಲಿಕ್ಕೆ ಹೋಗುವಾಗ ಅವರು ಹೇಳ್ತಾನೆ, ನೀನು ಹಣವೇ ಕೊಡಲಿಲ್ಲ, ನೀನು ಮಾಡುವುದನ್ನು ಮಾಡು. ಅಂತಹ ಬುದ್ಧಿ ನೀನು ಮನುಷ್ಯರು ಆಗಿರಬೇಕು. ಆಯ್ತು ಆಯ್ತು, ಇನ್ನೊಂದು ಜನ್ಮ ಅಂತ ಇದ್ರೆ ನನಗೆ ಈ ಮನುಷ್ಯ ಜನ್ಮ ಬೇಡ ತಾಯೇ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಭಾಗ್ಯ ದೇವರು ಕರುಣಿಸುವ. ಹೋಗಿ ಬಾಯ್ ತಾಯೇ, ನಿನ್ನ ಸತ್ಯವೇ ನಿನ್ನನ್ನು ಕಾಪಾಡಲಿ ತಾಯೇ. ಬಡಿಯ, ನನ್ನೊಂದು ಕೊನೆಯ ಆಸೆಯನ್ನು ಪೂರೈಸಿಕೊಡ್ತೀರಾ? ಏನಪ್ಪ? ನನ್ನ ಕಣ್ಣಮ್ಮನೊಮ್ಮೆ ಕಾಣಬೇಕು ನನಗೆ. ಕಟ್ಟಿಯೊಳಗೆ ಹೋಗೋದಕ್ಕೆ ಬಿಡಿ. ಎನ್ನ ಕಂದ ಬೇಗನೆ ಹೋಯಲ್ಲ ಕಂದ ಯಾರೊಡನೆ ಕಂದ
ಏನಮ್ಮ? ನನ್ನ ಈ ಕಷ್ಟವನ್ನು ನಿನ್ನಲ್ಲಿ ಹೇಗೆ ಹೇಳಿಕೊಳ್ಳಲಪ್ಪ? ಅದು ಯಾವಾಗ ಇದ್ದ ಹಾಗೆ ನೀನು ಇವತ್ತು ಇಲ್ಲಮ್ಮ. ಕಣ್ಣೀರು ಸುರಿಸ್ತಾ ಇದ್ದೆ, ಯಾವಾಗ ನೀನು ನಗುಮುಖದಿಂದ ಇದ್ದವಳು. ನಿನಗೆ ಏನಾಯ್ತಮ್ಮ? ಕುಮಾರ, ನಾವೆಲ್ಲ ಒಟ್ಟಾಗಿ ಹುಲ್ಲನ್ನು ಮೇಯುತ್ತಾ ಹೋಗುತ್ತಿದ್ದವರು. ಆ ಹೊತ್ತಿಗೆ ಬೀಸುವ ಬಿರುಗಾಳಿಗೆ ದಿಕ್ಕಾಪಾದಾಗಿ ಓಡಿದ ಒಬ್ಬ ನಾವೆಲ್ಲ. ಹೌದಾ? ಆ ಹೊತ್ತಿಗೊಂದು ಗುಹೆಯ ಕಾಡು ಸಿಕ್ಕಿತ್ತು ಮಗನೇ. ಅದರೊಳಗೆ ಹುಲಿ ಇತ್ತು. ಹುಲಿಯು ನನ್ನನ್ನು ತಿನ್ನಬೇಕೆಂಬುದಾಗಿ ಮೈ ಮೇಲೆ ಹಾರೋದಕ್ಕೆ ಮುಂದಾಯಿತು. ಹೌದೇ? ಆವಾಗ ಅದರಲ್ಲಿ ಗಾಡಿ ಬೇಡಿದೆ. ನನ್ನ ಗಂಡಮ್ಮನಿಗೊಬ್ಬ ಹೊಟ್ಟೆ ತುಂಬ ಹಾರಲಿಕ್ಕೆ ಬರುತ್ತೇನೆ ಎಂಬುದಾಗಿ ಹೇಳಿದಾಗ ಒಪ್ಪಿ ನನ್ನನ್ನು ಕಳುಹಿಸಿಕೊಟ್ಟಿದೆ. ಮಗು, ನಾನು ಅದಕ್ಕೆ ಆಹಾರವಾಗುವುದಕ್ಕೆ ಈಗ ಹೋಗಬೇಕು. ನಿನ್ನನ್ನು ತಿನ್ನುವುದಕ್ಕೆ ಮುಂದೆ ಬಂತೆ. ಅದಕ್ಕೆ ಆಹಾರವಾಗಬೇಕೆನ್ನುವ ಕಾರಣದಿಂದ ನೀನು ಕಣ್ಣೀರು ಸುರಿಸ್ತಾ ಇದ್ದಿ. ಬೇಡಮ್ಮ, ನಿನ್ನ ಕಣ್ಣೀರನ್ನು ಕಾಣುವಂತಹ ಸಾಮರ್ಥ್ಯ ಅದು ನನ್ನಲ್ಲಿಲ್ಲ. ಕಾರಣಕ್ಕೆ ಹೋಗ್ತೇನೆ. ಅದು ಬದುಕಿದ್ರೆ ತಾನು ನಿನ್ನನ್ನು ತಿನ್ನುವುದು. ಅದಕ್ಕಿಂತ ಮೊದಲಾಗಿ ನನ್ನ ಅಮ್ಮನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಆ ವ್ಯಾಘ್ರವನ್ನು ಮಗನೇ ಕೊಟ್ಟ ಭಾಗ್ಯಗೆ ನಾನು ತಪ್ಪುವ ಮುಂದೆ ಕೆಟ್ಟ ಯೋಚನೆಗೆ ಅನ್ಯಾಯ ಕಂಡೆ ಕೆಟ್ಟ ಯೋಚನೆಗೆ ಅನ್ಯಾಯ ಕಂಡೆ ಹುಟ್ಟಿದವರಿಗೆ ಮಗನೇ ಸಾಧ್ಯವೇ ಇಲ್ಲ. ಅದು ನಿನ್ನಿಂದಲೂ ದೊಡ್ಡದಮ್ಮ. ಅದರಲ್ಲಿಯೂ ನಾನು ಮಾತು ಕೊಟ್ಟು ಬಂದಿದ್ದೇನೆ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲೇಬೇಕು. ಒಂದೊಮ್ಮೆಗೆ ನಾವೇ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಲ್ಲ ಅಂತಾದ್ರೆ ನಮಗ ಪೂಜ್ಯ ಭಾವನೆ ಎಲ್ಲಿ ಉಳಿಯುವುದಕ್ಕೆ ಸಾಧ್ಯವಿದೆ? ಹೋಗ್ಬೇಡಮ್ಮ. ನೋಡು, ಅಮೃತ ಪುತ್ರರಾದಂತ ಮನುಷ್ಯರೆಲ್ಲ ನಮಗೆ ಗ್ರಾಸವನ್ನಿತ್ತು ನಮ್ಮನ್ನು ಪೂಜಿಸುತ್ತಾ ಇದ್ದಾರೆ. ಆ ಪೂಜ್ಯತೆಯನ್ನು ನಾವು ಉಳಿಸಿಕೊಳ್ಳಬೇಕು ಅಂತಿದ್ರೆ ಆಡಿದ ಮಾತನ್ನು ನಡೆಸಿಕೊಳ್ಳಲೇಬೇಕು. ಹೌದಾ? ಹುಟ್ಟಿದಂತಹ ಜೀವಿಗೆ ಸಾವು ಅನ್ನೋದು ಕಟ್ಟಿಟ್ಟ ಗಂಟಪ್ಪ. 3 ದಿವಸದ ಬಾಳ್ವೆ. ಇಂದು ಹುಟ್ಟುವುದು, ನಾಳೆ ಬದುಕುವುದು, ಇನ್ನೊಂದು ದಿನ ಸಾಯುವುದು. ಇದಕ್ಕಾಗಿ ನಾವು ಚಿಂತೆ ಮಾಡುವ ಅಗತ್ಯವಿಲ್ಲ. ಕೊಟ್ಟ ಮಾತಿಗೆ ಸರಿಯಾಗಿ ನಾನಾ ಹುಲಿಗೆ ಆಹಾರವಾಗುವುದಕ್ಕೆ ಹೋಗುತ್ತೇನೆ. ಅಮ್ಮ 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 ಅಮ್ಮ
ಅಮ್ಮ, ನನ್ನ ಬಗ್ಗೆ ಒಂದು ಸ್ವಲ್ಪ ಆದ್ರೂ ಆಲೋಚನೆ ಮಾಡಿದ್ದೆ ತಾಯಿ. ಏನು? ಈ ಪ್ರಪಂಚದ ಬೆಳಕನ್ನು ನನಗೆ ತೋರಿಸಿಕೊಟ್ಟವಳು ನೀನಮ್ಮ. ಅದರಿಂದ ಮೇಲೆ ನನ್ನ ಪಾಲಿಗೆ ಎಲ್ಲವೂ ನೀನಲ್ಲದೆ ಬೇರೆ ಯಾರೂ ಇಲ್ಲ ಅಲ್ಲ. ಈ ಹೊತ್ತಿನಲ್ಲಿ ನನ್ನನ್ನು ಇಲ್ಲೇ ಬಿಟ್ಟು ನೀನು ಹೋಗ್ತೇನೆ ಅಂತ ಹೇಳ್ತಾ ಇದೆಯಲ್ಲಮ್ಮ. ಹಟ್ಟಿಯನ್ನು ಬಿಟ್ಟು ನೀನು ಹೊರಗಡೆ ಹೋದ ಮೇಲೆ ನನ್ನ ಅಮ್ಮನ ಧ್ವನಿ ಎಷ್ಟೊತ್ತಿಗೆ ನನಗೆ ಕೇಳ್ತದೆ ಎನ್ನುವಂತಹ ಕಾತರದಲ್ಲಿ ನಿರೀಕ್ಷೆಯಲ್ಲಿ ನಾನು ಸದಾ ಕಾಲ ಇದ್ದವಮ್ಮ. ದೂರದಿಂದಲೇ ಮಗನೇ ಎಂದು ಕರೆದಾಗ ನನ್ನ ಅಮ್ಮ ಬಂದು ಎಂಬ ಸಂತೋಷದಿಂದ ನಾನು ನೆಗೆದು ಕುಣಿದು ನಿನ್ನ ಬಳಿಗೆ ಬಂದ್ರೆ ಇವತ್ತಿನ ದಿನದಲ್ಲಿ ಎಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಹೋಯ್ತಮ್ಮ. ನನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳ್ತೀಯಲ್ಲಮ್ಮ. ಈ ಪ್ರಪಂಚದಲ್ಲಿ ನಾನು ಬೆಳೆದು ಇಷ್ಟು ದೊಡ್ಡವನಾಗುವುದಕ್ಕೆ ನಿನ್ನ ಹಾಲನ್ನು ಕುಡಿದೆ ನಾನು ಬೆಳೆದವಮ್ಮ. ಇನ್ನು ಮುಂದೆ ನನಗೆ ಯಾರಿದ್ದಾರಮ್ಮ ಹಾಲು ಕೊಡುವವರು? ಅದಲ್ಲ, ನನ್ನ ಅಮ್ಮನಾದಂತಹ ನಿನಗೆ ಸಮಾನರಾದವರು, ಸಮಾನರಾದುದು ಈ ಪ್ರಪಂಚದಲ್ಲಿ ಏನಿದೆ ಅಮ್ಮ? ಅಮ್ಮ ಬಿಟ್ಟು ಹೋಗ್ಬೇಡಮ್ಮ. ಮರುಗರೆ ಎಲೆ ಮಗುವೆ ಮರುಗರೆ ಎಲೆ ಕಂಗ ಕಂಗ ಭರಿತ ಸೌಖ್ಯದೇವ ಎನ್ನುತ್ತ ಹರಸಿದಳು ಸುಕುಮಾರ. ಭರಿತ ಸೌಖ್ಯದೇವ ಸುಕುಮಾರ ತಪ್ಪನೆಯು ಕಮನ ಇಬ್ಬರ ಉಣತಿಕೊಂಡಳು ಕನ ಮುಂದೆ ಬಂದರ ಹಾಯ ಹಿಂದೆ ಬಂದರ ಮುಂದೆ ಬಂದರ ಹಾಯ ಹಿಂದೆ ಬಂದರ ಕಂದನಿಮ್ಮವನೆಂದು ಕಾಣಿರಿ ಕುಂದುಗಳ ಸಭೆ. ಈ ಕಂದನಿಮ್ಮವನೆಂದು ಕಾಣಿರಿ ಕುಂದುಗಳ ಕ್ಷಮಿಸಿರಿ ಕ್ಷಮಿಸಿರಿ. ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯಿರ ಹುಟ್ಟುಗಳಿರ ನಿಮ್ಮ ಕಂದನ ಜಲದಿ ಬಾವಿಗೆ ಓವನದೆ ಪರಿಪಾಲಿಸಿ ಮರುಗದಿರು ಎನಗಂದ ತಪ್ಪಿಕೊಂಡಳು ಮಗನ ಇನ್ನೊಮ್ಮೆ ಅಂತ ಮಾತನಾಡಬೇಡ ಮಗನೇ. ನನಗೆ ಎದೆಗೆ ಬಳ್ಳಿ ಇಟ್ಟಂತ ಅನುಭವ ಆಗುತ್ತಿದೆ.
ಮಗುವನ್ನು ಯಾವ ಕುಂದುಗಳಿದ್ರು ಅದನ್ನೆಲ್ಲ ಕ್ಷಮಿಸಿ ಈ ಮಗು ನಿಮ್ಮ ಮನೆಗೆ ಕಾಣಿರಿ. ಎಲ್ಲಿಯಾದರೂ ನಿಮಗೆ ಸಿಟ್ಟು ಬಂತೆಂಬ ಕಾರಣಕ್ಕೋಸ್ಕರವಾಗಿ ಬೇಡಿ ಆಹಾರಕ್ಕಾಗಿ ನಿಮ್ಮ ಬಳಿಗೆ ಬಂದ್ರೆ ತುಳಿಯಬೇಡಿ. ಈ ಕಂದ ನಿಮ್ಮವನೆಂದು ಕಾಣಿಕೊಳ್ಳಿ. ಮಗುವನ್ನು ನಿಮ್ಮ ಮಡಿಲಿಟ್ಟು ಹೋಗುತ್ತಿದ್ದೇನೆ. ಯಾಕೆ? ಸತ್ಯಕ್ಕಾಗಿ ನಾನಿಂದು ಈ ಪುಣ್ಯಕೋಟಿಯ ಬಲಿದಾನವಾಗುತ್ತಿದೆ. ಆದ್ದರಿಂದ ಮಗು ನೀನು ಸುಖವಾಗಿ ಇವರೊಂದಿಗೆ ಇದ್ದುಕೋ ಮಗನೇ. ಬೇರೆ ಅಮ್ಮ ಆಡಿದ ಮಾತಿಗೋಸ್ಕರವಾಗಿ ನಿನ್ನನ್ನು ತಪ್ಪಲಿಯನ್ನಾಗಿ ಮಾಡಿ ನಾನು ಹೋಗುತ್ತಿದ್ದೇನೆ ಕಂದ, ಮಗನೇ ಅಮ್ಮ 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 ಮಗನೇ ಹೌದಯ್ಯ, ಯಾವುದು ಭಾಷೆ ಹಾಕಿದೆಯೋ ಇಷ್ಟರವರೆಗೆ ಭಾಷೆ ಹಾಕಿದ ಹಾಗೆ ಯಾವುದು ನಡೆದಿದ್ದಿಲ್ಲ. ಹಾಗಾದ್ರೆ ಇದು ಬರುವುದಿಲ್ವೇ? ಬಾರದಿದ್ರೆ ನಾನು ಬಿಡುವುದಿಲ್ಲ. ಸಮಯ ಸಂದರ್ಭ ನೋಡಿ ಊರನ್ನು ಸೇರಿ ಎಲ್ಲ ಹಸುಗಳನ್ನು ನಾಶ ಮಾಡ್ತೇನೆ. ನೀನು ಪಡೆದು ಸಾಕಾಗುದಿಲ್ವೇ? ಹಟ್ಟಿಯೊಳಗೆ ನನ್ನ ಕಂಡ ಮರಿದ್ದಾನೆ ವೃಷಭ, ಅವಳನ್ನು ಬೇಕಾದರೂ ತಿನ್ನು. ಉಂಟೆ
ಅಲ್ಲದೆ ನರಕ ಭೋಜನನೆಂದನು ಅಪ್ಪರು ಅರವೇನಿದು ಸತ್ಯಸಂಧತೆ ಧರೆಯೋಳೀಕೆ ಸತ್ಯಸಂಧತೆ ಧರೆಯೋಳೀಕೆ ಅಲ್ಲದೆ ಈಕೆಯ ಮುರಿದು ತಿಂದರು ಮೆಚ್ಚುವನೇ ಪರಮಾತ್ಮ ಮೆಚ್ಚುವನೇ ಮೆಚ್ಚುವನೇ ಹರಿ ನಾನು ತಿಳಿದುಕೊಂಡವ. ಆದರೆ ಪುಣ್ಯಕೋಟಿ ಎಂಬ ಈ ಗೋ ಸತ್ಯ ಭೂಲೋಕದಲ್ಲಿ ಇದೆ, ಧರ್ಮ ಶಾಶ್ವತವಾಗಿ ನೆಲೆಯಾಗಿದೆ ಎಂಬುದನ್ನು ಎತ್ತಿ ತೋರಿಸುವುದಕ್ಕಾಗಿ ನನ್ನ ಮುಂದೆ ಬಂದು ನಿಂತಿದೆ. ಇದೇ ಸತ್ಯ ಧರ್ಮ, ಇದೇ ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತಾ ಇದ್ದೇನೆ. ಹಾಗಾದರೆ ಈ ದೇವರು ಸಾಮಾನ್ಯವೇ? ಸಾಮಾನ್ಯರಲ್ಲ. ಗೋಮಾತೆಯಾಗಿ ನಮ್ಮ ಮುಂದೆ ಕಂಗೊಳಿಸ್ತಾ ಇದ್ದಾಳೆ. ಇಂತಹ ಗೋಮಾತೆಯ ಮಹಿಮೆಯನ್ನು ತಿಳಿದುಕೊಳ್ಳುವುದಕ್ಕೆ ಚಂಡವ್ಯಾಕರಣ ನಾನು ಈಗ ಸಮರ್ಥನಾಗಿದ್ದೇನೆ. ಹಾಗಾಗಿ ಲೋಕದಲ್ಲಿ ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ವಿಷಯ, ಗೋವನ್ನು ಯಾರು ಪೀಡಿಸಬಾರದು, ಯಾರು ಹಿಂಸಿಸಬಾರದು, ಗೋ ವಧೆಯನ್ನು ಯಾರೂ ಮಾಡಬಾರದು. ಅಂತಹ ಕೆಲಸವನ್ನು ಯಾರಾದರೂ ಮಾಡುವುದಕ್ಕೆ ಮುಂದುವರಿದರೆ ಅವರನ್ನು ತಡೆದು ಗೋವಿನ ಮಹಿಮೆಯನ್ನು ವಿವರಿಸಿ ಗೋ ಪೂಜೆಗೆ ಅನುವು ಮಾಡಿಕೊಡಬೇಕು. ಅವರ ಮನ ಪರಿವರ್ತನೆಯನ್ನು ಮಾಡಬೇಕು. ನಿಮ್ಮೆಲ್ಲರಲ್ಲಿ ನನ್ನ ವಿಜ್ಞಾಪನೆ ಕೇಳಬೇಕು. ತಾಯಿ ಮಹಾತ್ಮನೇ ಹಲವು ಮಾತೆಗೆ ಏನು ತಬಾಗಿದ ಚರಣ ಲಲನ ಚರಣ ಸರೋಜಗೆ ಬಾಗಿಲು ಕ್ಷಮಿಸು ನೀನು ಎನ್ನುತ್ತ ಉನ್ನತಗಿರಿಯಿಂದ ಹಾರುತ್ತ ತನ್ನ ಪ್ರಾಣವ ಬಿಟ್ಟಿತು. ಮಗನಿನ್ನದ ವಚನ ಬರದಿ ಈ ಜನ್ಮ ಸಾರ್ಥಕವಾಯಿತು. ಅಮ್ಮ ನಿನ್ನ ಯೋಗ್ಯತೆ ನೀನು ಎಲ್ಲಿಯವಳು ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ. ಚಂಡವ್ಯಾಕರಣವಂತಹ ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳುವಂತಹ ಶಕ್ತಿ ನಿನಗೂ ಇದೆ. ತಾಯಿ, ಈ ಪ್ರಪಂಚದ ಮೇಲೆ ನನಗೆ ಆಶೆ ಇಲ್ಲ. ಇಷ್ಟರವರೆಗೆ ದುಷ್ಟತನದಿಂದಲೇ ನಾವೆಲ್ಲಾಡಿದೆ. ಸಾಧು ಪ್ರಾಣಿಗಳನ್ನು ಕೊಂದೆ, ಅವುಗಳ ಮಾಂಸವನ್ನು ಭಕ್ಷಣೆ ಮಾಡಿದೆ. ಪಾಪ ಮಾಡಿದ್ದೇನೆ ಅಂತ ನನಗೆ ಈಗ ಅರಿವಾಗುತ್ತಾ ಇದೆ. ಈ ಪಾಪವನ್ನು ಕಳೆಯಬೇಕಾದ್ರೆ ಒಂದೇ ಒಂದು ದಾರಿ ಇದೆ ತಾಯಿ. ಅಮ್ಮ, ನಾನು ಈ ದೇಹವನ್ನು ತ್ಯಜಿಸಬೇಕು. ಅದು ಅಲ್ಲದೆ ಮುಂದೊಂದು ಜನ್ಮ ಇದೆ, ಅದು ನಿನ್ನ ಗರ್ಭದಲ್ಲಿ ಮಗುವಾಗಿ ಜನಿಸಬೇಕೆಂಬ ಆಶೆ ನನಗಿದೆ ತಾಯಿ. ಅಮ್ಮ, ನಿನ್ನ ಆ ಗರ್ಭದಲ್ಲಿ ಮಗು
ಲೋಕದ ಬೆಳಕನ್ನು ಕಂಡು ನಿನ್ನ ಪಾದ ಸೇವೆಯನ್ನು ಮಾಡಿ ನಾನು ಧನ್ಯನಾಗಬೇಕು, ಮೋಕ್ಷ ಪದವಿಯನ್ನು ಪಡೆಯಬೇಕು ಎಂಬ ಇಚ್ಛೆ ಈ ಚಂಡವ್ಯಾಘ್ರನಲ್ಲಿದೆ. ಹಾಗಾಗಿ ಇದೋ ಕೊನೆಯದಾಗಿ ನಿನ್ನ ಪಾದಾಂಬರಿಗೆ ವಂದಿಸಿಕೊಂಡಿದ್ದೇನೆ. ಎತ್ತರವಾದಂತಹ ಶಿಖರ ಕಾಣುತ್ತಾ ಇದೆ. ಆ ಶಿಖರವನ್ನೇ ನಮ್ಮ ದೇಹ ತ್ಯಾಗ ಮಾಡುತ್ತೇವೆ, ದೇಹ ತ್ಯಾಗ ಮಾಡುತ್ತೇವೆ, ದೇಹ ತ್ಯಾಗ ಮಾಡುತ್ತೇವೆ. ಅಮ್ಮ ಪುಣ್ಯಕೋಟಿ ಬಾಡಿಗಳು ಮನದಲ್ಲಿ ಬಹುತರ ಬೇಡಿಗಳು ಭಗವಂತನನ್ನು ತನ್ನುಗ್ಗಿ ನೀಡೆಂದರು ಮಾಡಿದಳು ಸಂಕಲ್ಪ ಗಿರಿದುದಿಗೋಡಿದಳು ತನ್ನದುವ ಬಳಸಿ ಮಾಡಿದಳು ಜಯ ವಿರಗ ಸತ್ಯಗೆ ಸತ್ಯಗೆ ಜಯ ವಿರಲಿ ಜಗದೋ ಭಗವಂತರ ಓ ನಾರದರಂಗೋಡದಂತೆ ದೇವೇಂದ್ರ ಹಾಗೂ ಕಾಮಧೇನುವರು ನಾವು ಭೂಲೋಕಕ್ಕೆ ಇಳಿದು ಬಂದೆವು. ದೇವೇಂದ್ರನು ಪ್ರಪಂಚನ ಮಹಾರಾಜನಾಗಿದ್ದವ ಋಷಿಯ ಶಾಪದಿಂದಲಾಗಿ ಈ ರೀತಿ ವ್ಯಾಘ್ರವಾಗಿ ಹೋಗಿದ್ದ. ನಾನಾದರೂ ಪುಣ್ಯಕೋಟಿಯಾಗಿಯೇ ಉಳಿದಿದ್ದೆ. ಸತ್ಯ ಧರ್ಮದ ಉಳಿವಿಗಾಗಿ ಇದುವರೆಗೆ ಹೆಣಗಾಡಿದವರು ನಾವುಗಳು. ಆದರೆ ಸತ್ಯ ಒಂದು ಉಳಿದಿದೆ, ಧರ್ಮಕ್ಕೆ ವಸ್ತ್ರ ನೆಲೆಯಿದೆ ಎಂಬುದನ್ನು ಈಗ ನಾವು ಕಂಡುಕೊಂಡ ಹಾಗಾಯಿತು. ಯಾಕಂದ್ರೆ ದುಷ್ಟ ವ್ಯಾಘ್ರನು ಅವನ ಮನ ಪರಿವರ್ತನೆಯಾಗಿ ಹೋಯಿತು ಅಂತಾದ್ರೆ ಈ ಲೋಕದಲ್ಲಿ ಸತ್ಯ ಉಳಿಯಿತು, ಧರ್ಮ ಜಾಗೃತಿಯಾಯಿತು ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಿದ್ರೆ ಪುಣ್ಯಕೋಟಿ ನಾನು ಇನ್ನೂ ಇಲ್ಲಿ ಇರುವುದರಲ್ಲಿ ಅರ್ಥವೂ ಇಲ್ಲ. ಕಾಮಧೇನುವಾಗಿ ಮತ್ತೆ ಆ ಲೋಕವನ್ನು ಸೇರಬೇಕಾಗಿದೆ. ಆದ್ದರಿಂದ ಈ ಪುಣ್ಯಕೋಟಿಯ ದರ್ಶನ ಭಾಗ್ಯದಿಂದ ಲೋಕದ ಜನಾಂಗಕ್ಕೆ ಕೋಟಿ ಪುಣ್ಯ ಲಭಿಸಲಿ, ಕೋಟಿ ಪುಣ್ಯ ಲಭಿಸಲಿ, ಕೋಟಿ ಪುಣ್ಯ ಲಭಿಸಲಿ. ಭದ್ರಂ ಶುಭಂ ಮಂಗಳಂ. ಶ್ರೀ ರಾಘವೇಂದ್ರ ಪ್ರಿಯಂ ರಾಘವೇಂದ್ರರಹಿತಂ ಶ್ರೀರಾಮ ಪೂಜಾ ನಿರತೋ ರಾಮಚಂದ್ರಪುರ ನಿವಾಸಂ ಶ್ರೀಮದ್ ಜಗದ್ಗುರು ಶಂಕರ ರೂಪಿಣವು ಶ್ರೀ ಗುರು ರಾಘವೇಂದ್ರ ಭಾರತಿ ಸ್ವಾಮಿ ಶಿರಸ ನಮಾಮಿ. ಸತ್ಯ ಸಾಕ್ಷಿಗೆ ಸತ್ಯ ಮಂಗಳೋ ಮಂಗಳೋ